ಹೇಗೋ ನನ್ಗೆ ಸಂಶಯ ಕಾಡ್ತಾ ಉಂಟು. ಕಾರಣ ಅದನ್ನ ನೀನಾಗಿಯೇ ಕಳ್ಕೊಳ್ತಾ ಇದ್ದೀಯ. ಯಾಕೆ? ಇಲ್ಲದಿದ್ರೆ ತಮ್ಮಂದಿರದಂತಹ ನಾವು ಯುದ್ಧಕ್ಕಾಗಿ ಹೋಗುತ್ತೇವೆ ಎನ್ನುವಂತಹ ವಿಚಾರವನ್ನು ತಿಳಿದು ಅಣ್ಣನಾದಂತಹ ನೀನು ಪ್ರೋತ್ಸಾಹ ಕೊಡುತ್ತೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ದವರು ನಾವು ಉತ್ಸಾಹಕ್ಕೆ ನಮ್ಮ ತಣ್ಣೀರನ್ನು ಏರಿಸುತ್ತಾ ಇದ್ದೀಯ. ಏನು? ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವ ಭೀಷ್ಮನಲ್ಲ, ಮತ್ತೆ ನಿಮ್ಮ ಉತ್ಸಾಹಕ್ಕೆ ಯಾವತ್ತೂ ನನ್ನ ಪ್ರೋತ್ಸಾಹ ಉಂಟು. ಮಕ್ಕಳೇ, ತಮ್ಮಂದಿರಾದಂತಹ ನಾವು ಎಷ್ಟು ಕಲಿತಿದ್ದೇವೆ ಎನ್ನುವುದನ್ನು ತಿಳಿಸುವುದಕ್ಕೆ ಸರಿಯಾದ ಅವಕಾಶ, ವೇದಿಕೆ ಎನ್ನುವುದು ಸಿಗಲಿಲ್ಲ. ಪರೀಕ್ಷಾ ರಂಗ ಬೇರೆ ಮಗು, ಯುದ್ಧ ರಂಗ ಬೇರೆ. ನೀವು ಹೊರಟದ್ದು ಧರಾಧಿಪರ ಕೂಡೆ ಸಮರಕ್ಕಲ್ಲ, ಅಮರಾಧಿಪರ ವರ್ಗದಲ್ಲಿರತಕ್ಕ ಗಂಧರ್ವರ ಕೂಡೆ ಯುದ್ಧಕ್ಕೆ. ಅಲ್ಲಿಗೆ ನಿಮ್ಮನ್ನು ಕಳುಹಿಸುವುದಕ್ಕೆ ಮುಂಚೆ ಈ ಹಸ್ತಿನಾವತಿಯ ಹೊಣೆಗಾರಿಕೆ ಹೊತ್ತ ನಾನು ಯೋಚನೆ ಮಾಡಬೇಕು ಮಗು. ಖಂಡಿತವಾಗಿ ನಿನ್ನ ಮಾತನ್ನು ಒಪ್ಪಿಕೊಳ್ಳುತ್ತೇವೆ. ಈಗ ನೀನು ಇದ್ದೆ ಎನ್ನುವಂತಹ ವಿಚಾರ ಅಥವಾ ನಿನ್ನ ಪರಾಕ್ರಮದ ಬಗ್ಗೆ ಅವನಿಗೆ ಗೊತ್ತು ಇರುತ್ತಿದ್ದರೆ ಅವ ನೇರವಾಗಿ ನಿನ್ಗೆ ಕಳುಹಿಸಬೇಕಿತ್ತು. ಓಲೆ ಕಳುಹಿಸಲಿಲ್ಲ. ಯಾಕೆ ಕಳುಹಿಸಲಿಲ್ಲ? ನಾವು ಕೂಡ ವಿಕ್ರಮಿಗಳು, ನಾವು ಕೂಡ ಪರಾಕ್ರಮಿಗಳು ಎನ್ನುವಂತಹ ವಿಚಾರವನ್ನು ತಿಳಿದೆ ನಮ್ಮಲ್ಲಿಗೆ ಕಳಿಸಿದ್ದಾನೆ. ಮಕ್ಕಳೇ, ನಿಮಗಿದು ಅರ್ಥ ಆಗಲಿಲ್ಲ. ಭೀಷ್ಮನಿಗೆ ನೇರ ತಾಗಲಿಕ್ಕೆ ಆಗುವುದಿಲ್ಲ ಅಂತ ತಿಳಿದೆ ನಿಮಗೆ ತಾಗುವುದಕ್ಕೆ ಬಂದಿದ್ದಾನೆ. ನಿಮಗೆ ತಾಗಿದನೋ ಪರಿಣಾಮದಲ್ಲಿ ನನಗೆ ತಾಗಿದ ಹಾಗೆ. ಖಂಡಿತವಾಗಿ ಅಲ್ಲ, ಅದು ನೀನು ಆ ರೀತಿ ಕಲ್ಪಿಸಿಕೊಂಡದ್ದು. ಯಾಕೆ? ಮತ್ತೆ ಇಲ್ಲಿ ಕಾರಣ ಉಂಟು. ಏನು? ಭೀಷ್ಮನಲ್ಲಿ ನೇರ ಯುದ್ಧ ಮಾಡುವುದಕ್ಕೆ ಅವನಿಂದ ಸಾಧ್ಯವೂ ಇಲ್ಲ. ನಿಮ್ಮನ್ನು ಬರಿಸಿದ ಅಂತಾದ್ರೆ ಪರಿಣಾಮದಲ್ಲಿ ಭೀಷ್ಮನಿರುತ್ತಾ ಅವನ ತಮ್ಮನನ್ನು ಗೆದ್ದೆ ಅಂತವ ಬೀಗುತ್ತಾನೆ. ಭೀಷ್ಮನಿರುತ್ತಾ ಇನ್ನೊಬ್ಬ ಬೀಗುವುದನ್ನು ನಾ ಬಿಡಲಾರೆ. ಅವನನ್ನು ಬಾಗಿಸುವ ವ್ಯವಸ್ಥೆ ನಾ ಮಾಡುತ್ತೇನೆ. ಈಗ ಬೀಗುತ್ತಿರುವುದು ನೀನು. ನೀನು ಇಷ್ಟು ಪ್ರಚಾರಕ್ಕೆ ಬಂದದ್ದು ಹೇಗೆ? ಇಲ್ಲದಂತಹ ವಾಕ್ಚಾತುರ್ಯ, ನಾಲಗೆಯ ಚಪಲತೆಯಿಂದ ನೀನು ಇಷ್ಟು ಪ್ರಚಾರಕ್ಕೆ ಬಂದದ್ದು. ಇದು ನಾಲಗೆಯ ಚಪಲ ಅಲ್ಲ, ಕೆಲವರು ಮಾತಾಡುವುದು ಮಾತ್ರ. ಆದರೆ ಮಾತು ಎನ್ನುವುದು ಕೆಲಸದಲ್ಲಿ ಬಂದಾಗ ಮಾತ್ರ ಅವನ ನಾಯಕತ್ವ ಊರ್ಜಿತವಾಗುತ್ತದೆ ಮಗು. ಇದು ವಾಕ್ಯ ಕಾಯಕದ ರೂಪವಾಗಿ ನಿಮ್ಮ ಮುಂಭಾಗದಲ್ಲಿ ರಕ್ಷಾ ಕವಚವಾಗಿ ನಿಂತಿದೆ, ಮರೆಯಬೇಡ. ಮಾತನ್ನು ಒಪ್ಪಿಕೊಳ್ಳುತ್ತೇವೆ. ಮಾತು ಮಾತಿನಂತಿದ್ದರೆ ಮಾತ್ರ ಅದು ಮಾತಾಗಿರುತ್ತದೆ. ಮಾತು ಸಮಯಕ್ಕಿಂತ ಮೀರಿದ್ರೆ ಅದನ್ನು ಕೇಳುವಂತಹ ವ್ಯವಧಾನ ಯಾರಿಗಿಲ್ಲ ಎನ್ನುವುದನ್ನು ತಿಳ್ಕೊ. ಮೀರಿತು ಅಂತ ಬೇಕಲ್ಲ. ಮತ್ತೆ ನೀನು ಹೇಳಿದ್ಯಲ್ಲ ಯುದ್ಧ ಮಾಡ್ತೇನೆ. ಯಾರು? ನೀನು ಯುದ್ಧ ಮಾಡುದ? ನಿಜ. ಗಡ್ಡ ಬಿಟ್ಟು ನೀನು ಏನೋ ಯುದ್ಧ ಮಾಡುದು? ಮಕ್ಕಳೇ, ನೀವು ಇಷ್ಟಾದ್ರೂ ಮಾತಾಡುವುದಕ್ಕೆ ಇವತ್ತು ಇರುವುದಿದ್ರೆ ಒಬ್ಬ ಗಡ್ಡ ಬಿಟ್ಟವ ಈ ರಾಷ್ಟ್ರದಲ್ಲಿ ಇದ್ದದ್ದರಿಂದ ಒಪ್ಪಿಕೊಳ್ತೇವೆ. ಇದು ಸಾಮಾನ್ಯ ಗಡ್ಡ ಅಲ್ಲ ಮಗು, ಇದು ಸೌಂದರ್ಯಕ್ಕಾಗಿ ಬಿಟ್ಟ ಗಡ್ಡ ಅಲ್ಲ. ಈ ಗಡ್ಡದಲ್ಲಿ ಒಂದು ರಾಷ್ಟ್ರದ ಭವಿಷ್ಯ ಅಡಗಿದೆ. ಈ ಒಂದೊಂದು ಗಡ್ಡದಲ್ಲಿಯೂ ಸಮಗ್ರವಾದ ಸಂಸ್ಕಾರ ಸಂಸ್ಕೃತಿಯ ಬೇರು ಇದೆ ಮಗು. ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮಂತ ಯುವ ಶಕ್ತಿಗಳು ಮುಂದುವರಿದಾಗ ಮಾತ್ರ ನಿಮಗೆ ಬದುಕು. ನಿನ್ನ ಗಡ್ಡಕ್ಕೆ ಯಾವತ್ತೂ ಬೆಲೆ ಕೊಡ್ತೇವೆ. ಆದ್ರೆ ನೀನು ಒಂದು ಸರಿಯಾಗಿ ಮಾತನ್ನು ನೆನಪಿನಲ್ಲಿ ಇಟ್ಟುಕೋ. ನಿನ್ನಂತಹ ಗಡ್ಡ ಬಿಟ್ಟವನ ಸಂಘಟನೆ ಏನುಂಟು ಅದು ಮುಂದೆ ಬರಬೇಕಾದ್ರೆ ಹೊಂತಕಾರಿಗಳಾದ ಯುವಕರ ಸಹಾಯ ಇದೆ ಎನ್ನುವುದನ್ನು ಮರಿಬೇಡ. ಖಂಡಿತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ. ಇನ್ನೂ ನಾ ಹೇಳುವುದನ್ನೇ. ನಿಮ್ಮಂತ ಯುವ ಸಂಘಟನೆಗಳು ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆಯಲ್ಲಿ ನಿಂತಿರಿಂತಾದ್ರೆ ಅಖಂಡ ಭರತ ಖಂಡವನ್ನು ಪ್ರತಿ ರಾಮರಾಜ್ಯ ಮಾಡುತ್ತೇನೆ. ಇಷ್ಟರ ತನಕ ನಿನ್ನ ಸಂಘಟನೆ ಒಪ್ಪಿಕೊಂಡಿದ್ದೇವೆ. ನಾವು ಎಲ್ಲಿ ಹೋದ್ರೂ ಸರಿ ಇಲ್ಲ, ಏನು ಮಾತಾಡಿದ್ರು ಸರಿ ಇಲ್ಲ, ಏನು ಮಾಡಿದ್ರು ಸರಿ ಇಲ್ಲ. ಹಾಗಾದ್ರೆ ನಿನ್ನ ತಮ್ಮನ ಮೇಲೆ ನಿಮ್ಗೆ ವಿಶ್ವಾಸ ಇಲ್ವಾ? ನೀವು ಸರಿ ಇಲ್ಲ ಅಂತಲ್ಲ, ಮತ್ತೆ ನೀವು ಹೋಗುತ್ತಾ ಇರುವುದು ದಾಟಲು ಅಸಾಧ್ಯವಾದ ಸಮುದ್ರವನ್ನು. ಯಾಕೆ? ನೀವು ತೊರೆ ದಾಟುವುದಲ್ಲ ಮಕ್ಕಳೇ. ಅಂತಹ ಅದ್ಭುತವಾದ ಗಂಧರ್ವನ ಕೂಡ ಯುದ್ಧಕ್ಕೆ ಹೊರಟ್ರೆ ನಾಳೆ ನಿಮ್ಮನ್ನು ಕಳಕೊಳ್ಬೇಕಲ್ಲ ಎಂಬ